3M ಸ್ಟುಡಿಯೋಸ್ ಅರ್ಪಿಸುವ ವೃತ್ತಂ ಕನ್ನಡ ಚಿತ್ರದ ಮೊದಲ ಪೋಸ್ಟರ್ ಬಿಡುಗಡೆಗೊಂಡಿದೆ. ಮುಲ್ಕಿ ಮೂಡಬಿದ್ರೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಉಮಾನಾಥ್ ಕೋಟ್ಯಾನ್ ಈ ಒಂದು ಪೋಸ್ಟರ್ ಅನ್ನು ಬಿಡುಗಡೆ ಮಾಡಿದ್ದಾರೆ. 3M ಸ್ಟುಡಿಯೋಸ್ ಅರ್ಪಿಸುವಂತಹ ವೃತ್ತಂ ಕನ್ನಡ ಚಿತ್ರದ ಮೊದಲ ಪೋಸ್ಟರ್ ಇದಾಗಿದೆ. ತಂತ್ರಜ್ಞರು, ಕಲಾವಿದರು, ನಿರ್ಮಾಪಕರು, ನಿರ್ದೇಶಕರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಉಮಾನಾಥ್ ಕೋಟ್ಯಾನ್ ಅವರು ಈ ವೃತ್ತಂ ಕನ್ನಡ ಚಿತ್ರದ ಮೊದಲ ಪೋಸ್ಟರ್ ಅನ್ನು ಬಿಡುಗಡೆ ಮಾಡಿದ್ದಾರೆ. ಸಹೋದರರು ಎಲ್ಲ ಸೇರಿಕೊಂಡು ಒಂದು ಹೊಸ ಕನ್ನಡ ಮೂವಿಯನ್ನ ಚಿತ್ರವನ್ನ ತೆಗೆಯಬೇಕು ಅಂತ ಹೇಳಿಕೊಂಡು ಇವತ್ತದಕ್ಕೆ ಚಾಲನೆಯನ್ನ ಕೊಟ್ಟಿದ್ದೇವೆ. ವೃತ್ತಂ ಬಹುಶಃ ಪ್ರತಿಭೆಗಳು ತುಂಬಾ ಇರ್ತದೆ, ಆದ್ರೆ ಅವಕಾಶ ಕಮ್ಮಿ ಇರ್ತದೆ. ಈ ಪ್ರತಿಭೆಗಳು ಇವತ್ತು ಒಂದು 8 ಜನ ಒಟ್ಟು ಸೇರಿಕೊಂಡು ನನ್ನ ಸಹೋದರರು ಒಂದು ಒಳ್ಳೆಯ ಸಬ್ಜೆಕ್ಟ್ ಅನ್ನು ಇಟ್ಟುಕೊಂಡು ಇವತ್ತೊಂದು ಮೂವಿ ಮಾಡಲಿಕ್ಕೆ ಹೊರಟಿದ್ದಾರೆ. ಇವತ್ತು ನಮ್ಮ ಪದ್ಮನಾಭ ಗೌಡರ ಮನೆಯಲ್ಲಿ ಇದರ ಪ್ರಾರಂಭೋತ್ಸವ ಆಗಿದೆ. ನಮ್ಮೆಲ್ಲ ಹಿರಿಯರ ಸಮ್ಮುಖದಲ್ಲಿ. ಹಲೋ, ಹಾಯ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶ್ವೇತಾ ಸುವರ್ಣ, ಆಕ್ಟರ್, ಆಂಕರ್, ಹಾಗೇನೆ ಮಿಸಸ್ ಕರ್ನಾಟಕ 2020. ವಿಷಯ ಏನಪ್ಪಾ ಅಂದರೆ 3M ಸ್ಟುಡಿಯೋ ಅವರು ಪ್ರೆಸೆಂಟ್ ಮಾಡುವಂತಹ ವೃತ್ತಂ ಅನ್ನೋ ಒಂದು ಕನ್ನಡ ಚಲನಚಿತ್ರದ್ದು ಪೋಸ್ಟರ್ನ ನಿನ್ನೆ ರಿಲೀಸ್ ಮಾಡಿದ್ದಾರೆ. ಯಾರು ರಿಲೀಸ್ ಮಾಡಿದ್ದಾರೆ ಅಂತ ಕೇಳಿದರೆ ನಮ್ಮ ಶಾಸಕರಾದಂಥ ಉಮಾನಾಥ್ ಕೋಟ್ಯಾನ್. ಸೊ ಈ ಪೋಸ್ಟರ್ ರಿಲೀಸ್ ಆಗಿದೆ. ಸೊ ನೀವೆಲ್ಲ ದಯವಿಟ್ಟು ಆ ಪೋಸ್ಟರ್ನ ನೋಡಿ, ಶೇರ್ ಮಾಡಿ, ಹಾಗೆ ನಮ್ಮ ಟೀಮ್ ಅವರಿಗೆ ಸಪೋರ್ಟ್ ಮಾಡಿ. ಹಲೋ, ಹಾಯ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶ್ವೇತಾ